ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಯುಎಇಯಲ್ಲಿ ನಡೆದ ಅನಿವಾಸಿ ಕನ್ನಡಿಗರ ಕ್ರಿಕೆಟ್ ಹಬ್ಬ ಕರ್ನಾಟಕ ಪ್ರೀಮಿಯರ್ ಲೀಗ್ ಸೀಸನ್ 1 ನಲ್ಲಿ ಹಿಟ್ ಶೀಲ್ಡ್ ಶಿಮಂತೂರು ಗ್ಲಾಡಿಯೇಟರ್ಸ್ ತಂಡವು ಜಯಗಳಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಚಕ್ರವರ್ತಿ ಕುಂದಾಪುರ ತಂಡವು ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ. ಕೋಸ್ಟಲ್ ಫ್ರೆಂಡ್ಸ್ ಕ್ಲಬ್ ಸಾರಥ್ಯದಲ್ಲಿ ಜನವರಿ 18ರಂದು ಯುಎಇನ ಅಜ್ಮಾನ್ನ ಹಮ್ರಿಯಾ ಕ್ರಿಕೆಟ್ ಗ್ರೌಂಡ್ನಲ್ಲಿ ಮೊದಲ ಬಾರಿಗೆ ನಡೆದ ಕೆಪಿಎಲ್ ಸೀಸನ್ 1 ಲೀಗ್ ಹಾಗೂ ನಾಕ್ಔಟ್ ಮಾದರಿಯ ಕ್ರಿಕೆಟ್ ಪಂದ್ಯಾಟದಲ್ಲಿ ತಂಡಗಳ ನಡುವಿನ ಬಿರುಸಿನ ಹಣಾಹಣಿ ನಡೆಯಿತು. ಪಂದ್ಯಾಟದಲ್ಲಿ ಪ್ರೇಮ್ನಾಥ್ ಶೆಟ್ಟಿ ಮಾಲಕತ್ವದ ರೋಹನ್ ನಾಯಕತ್ವದ ಹಿಟ್ ಶೀಲ್ಡ್ ಶಿಮಂತೂರು ಗ್ಲಾಡಿಯೇಟರ್ಸ್ ತಂಡವು ಜಯಗಳಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಅದ್ವಿಕಾ ಮಾಲಕತ್ವದ ರಿಜ್ವಾನ್ ಕೋಡಿ ನಾಯಕತ್ವದ ಚಕ್ರವರ್ತಿ ಕುಂದಾಪುರ ತಂಡವು ರನ್ನರ್ ಅಪ್ ಆಗಿ ಮೂಡಿಬಂತು. ಆಟಗಾರ ಮರ್ವಿನ್ ಅಶೋಕ್ ಅವರು ಪಂದ್ಯ ಶ್ರೇಷ್ಠ ಹಾಗೂ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ್ರು. ರೋಹನ್ ಕೀತ್ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ದೀಪಕ್ ಪಿ ಮಾಲಕತ್ವದ ಪ್ರವೀಣ್ ಆಚಾರ್ಯ ನಾಯಕತ್ವದ ಪಡೀಲ್ ಚಾಲೆಂಜರ್ಸ್ ಮಂಗಳೂರು ತಂಡವು ಫೇರ್ ಪ್ಲೇ ಅವಾರ್ಡ್ ಅನ್ನ ಮುಡಿಗೇರಿಸಿಕೊಂಡಿತು. ಗಣ್ಯರು ವಿಜೇತ ತಂಡಗಳು ಹಾಗೂ ಆಟಗಾರರಿಗೆ ಅವಾರ್ಡ್ಗಳನ್ನ ವಿತರಿಸಿದ್ರು. ಈ ಸಂದರ್ಭ ತುಂಬೆ ಗ್ರೂಪ್ನ ಹೆಲ್ತ್ ಕೇರ್ ವಿಭಾಗದ ಉಪಾಧ್ಯಕ್ಷ ಅಕ್ಬರ್ ಮೊಯ್ದೀನ್ ತುಂಬೆ, ಕ್ಯಾಪ್ರೈಸ್ ವಾಚಸ್ ಅಧ್ಯಕ್ಷ ಎಂಎಸ್ ಖಾನ್, ಖ್ಯಾತ ಉದ್ಯಮಿ ಸರ್ವೋತ್ತಮ್ ಶೆಟ್ಟಿ, ಕೆಪಿಎಲ್ ಆಯೋಜಕರಾದ ತನ್ವೀರ್ ಕಾಜಿ, ರೋವೆಲ್, ಹಮ್ದಾನ್, ಪರ್ವೇಸ್, ಕಿಶೋರ್ ಸೇರಿದಂತೆ ಕೆಪಿಎಲ್ ತಂಡಗಳ ಮಾಲೀಕರು, ನಾಯಕರು, ಮ್ಯಾನೇಜರ್ಗಳ ಸಹಿತ ಆಟಗಾರರು ಉಪಸ್ಥಿತರಿದ್ದರು. ಎಸ್ಎಂ ಬ್ಯಾರಿ ಮಾಲಕತ್ವದ ಅಲ್ತಾಫ್ ಶಾನನ್ ನಾಯಕತ್ವದ ಎಸ್ಎನ್ ಡೆಕ್ ಉಚ್ಚಿಲ, ದೀಪಕ್ ಪಿ ಮಾಲಕತ್ವದ ಪ್ರವೀಣ್ ಆಚಾರ್ಯ ನಾಯಕತ್ವದ ಪಡೀಲ್ ಚಾಲೆಂಜರ್ಸ್ ಮಂಗಳೂರು, ಶೇಖ್ ಮುಜೀಬುರ್ ರೆಹಮಾನ್, ಅಬ್ದುಲ್ ಹಮೀದ್ ಮಾಲಕತ್ವದ ಅಬ್ದುಲ್ ಸಮೀರ್ ನಾಯಕತ್ವದ ಕೂರ್ಗ್ ಯುನೈಟೆಡ್ ದುಬೈ, ಸಾಮ್ನಿ ಮಾಲಕತ್ವದ ರಾವೆಲ್ ನಾಯಕತ್ವದ 11 ವಾರಿಯರ್ಸ್ ಬ್ಯಾಂಗ್ಳೂರ್, ಸೈಯದ್ ಫೈಜಲ್ ಮಾಲಕತ್ವದ ಶಿವ ನಾಯಕತ್ವದ ಆಟೋ ಡೀಲ್ ಮೂಡುಬಿದ್ರೆ, ಪ್ರೇಮ್ನಾಥ್ ಶೆಟ್ಟಿ ಮಾಲಕತ್ವದ ರೋಹನ್ ನಾಯಕತ್ವದ ಹಿಟ್ ಶೀಲ್ಡ್ ಶಿಮಂತೂರು ಗ್ಲಾಡಿಯೇಟರ್ಸ್, ಅದ್ವಿಕಾ ಮಾಲಕತ್ವದ ರಿಜ್ವಾನ್ ಕೋಡಿ ನಾಯಕತ್ವದ ಚಕ್ರವರ್ತಿ ಕುಂದಾಪುರ, ಸಂದೀಪ್ ಮೊಂತೇರೋ ಮಾಲಕತ್ವದ ಪ್ರವೀಣ್ ವೈದ್ಯ ನಾಯಕತ್ವದ ಕುಡ್ಲಾ ಸ್ಟ್ರೈಕರ್ಸ್, ಸಮೀವುಲ್ಲಾ ಮತ್ತು ಅಫ್ತಾರ್ ಮಾಲಕತ್ವದ ಫರ್ದೀನ್ ನಾಯಕತ್ವದ ಗಂಗೊಳ್ಳಿ ಸ್ಟ್ರೈಕರ್ಸ್, ಪರ್ವೇಸ್ ಮತ್ತು ನವೀನ್ ಮಾಲಕತ್ವದ ವಿಶ್ವ ನಾಯಕನಾಗಿರುವ ಉಡುಪಿ ಬುಲ್ಸ್ ತಂಡಗಳು ಪಂದ್ಯಾಟದಲ್ಲಿ ಪಾಲ್ಗೊಂಡಿದ್ವು. ಬ್ಯೂರೋ ರಿಪೋರ್ಟ್ V4 News 24/7 ದುಬೈ.